ನೂತನವಾಗಿ ರಚನೆಗೊಂಡ ಕಾಪು ತಾಲೂಕು ಪಂಚಾಯತ್ ಕಚೇರಿ ತಾತ್ಕಾಲಿಕ ಕಚೇರಿ ಕಟ್ಟಡವನ್ನು ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಲಾಲಾಜಿ ಮೆಂಡನ್ ಅವರು, ಕಾಪು ಅಭಿವೃದ್ಧಿಗೆ ಬಹಳಷ್ಟು ಯೋಜನೆಗಳನ್ನು ರೂಪಿಸಿದ್ದೇವೆ, ಆದರೆ ಅದು ಕಾರ್ಯಗತವಾಗುತ್ತೆ ಎಂಬ ಸಂದರ್ಭದಲ್ಲಿ ಕೋವಿಡ್ ಬಾಧಿಸಿದ್ರಿಂದಾಗಿ ವಿಳಂಬವಾಗ್ತಾ ಇದೆ. ಕುಡಿಯುವ ನೀರಿನ ಯೋಜನೆ, ಮಾರುಕಟ್ಟೆ ಮುಂತಾದ ಯೋಜನೆಗಳು ಮುಂದಿನ ಸಾಲಲಿದ್ದು ಅದನ್ನು ಶೀಘ್ರವಾಗಿ ಕಾರ್ಯರೂಪಕ್ಕೆ ತರುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬದಲಾಯಿತು. ಇವತ್ತು ಹೊಸ ಸರ್ಕಾರ ಬಂದ ನಂತರ ಈಗ ಅದು ಮತ್ತೆ ಚಾಲನೆ ಬರ್ತಾ ಇದೆ. ಈಗಾಗಲೇ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ನಾನು ಕುಕ್ಕರ್ ಪಂಚಾಯತಿಗೆ ಹೋಗಿದ್ದೇವೆ. ಜೊತೆಗೆ ಅಲ್ಲಿಯ ಒಂದು 2-3 ಸಿಟ್ಟಿಂಗಲ್ಲಿ ಬೇರೆ ಸ್ಥಳೀಯ ಜನತೆ ಜೊತೆಗೆ ಮಾಡಿದ್ದೇವೆ. ನಮ್ಮ ಮೀನು ಮಾರುಕಟ್ಟೆಯ ಬಗ್ಗೆ ಕೂಡ ಕಾಪಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದ್ದೇವೆ. ಸುಮಾರು 1 ಕೋಟಿ 1.5 ಕೋಟಿ ಹತ್ತಿರತ್ತೆ. ಈಗ ಅದನ್ನು ಸ್ವಲ್ಪ ಮಲ್ಟಿಪರ್ಪಸ್ ಯೋಜನೆಯಾಗಿ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತು ಸ್ವಲ್ಪ ಹೈಟೆಕ್ ಮಾದರಿಯ ಮಾರುಕಟ್ಟೆ ಬೇಕಂತ ಹಿನ್ನೆಲೆಯಲ್ಲಿ 4,75,00,000ಕ್ಕೆ ನಾವು ಒಂದು ಒಳ್ಳೆಯ ಪ್ರಸ್ತಾವನೆಯನ್ನು ಇಟ್ಟಿದ್ದೆವು. ಆದರೆ ಅದರ ಮಧ್ಯೆ ಇದು ಬಜೆಟ್ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೆವು. ಅದೇ ಸಂದರ್ಭದಲ್ಲಿ ಕೊರೋನಾ ಕಾರಣದಿಂದಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಬಿಟ್ಟರೆ ಖಂಡಿತವಾಗಿ ಅದನ್ನು ಕೂಡ ಅದು ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ಡಬಲ್ ಹಣ ತಂದು ಅದನ್ನು ಮಾಡಿಕೊಡುವಂಥ ಒಂದು ಜವಾಬ್ದಾರಿಯುತವಾದ ಕೆಲಸ ಕಾರ್ಯ ನಾವು ಮಾಡ್ತೇವೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ನಾನು ಶಾಸಕನಾಗಿದ್ದ ಸಂದರ್ಭ ನಡೆಸಿದ ಸಾಧನೆಯ ಬಗ್ಗೆ ಬೆಳಕು ಚೆಲ್ಲಿದರು. ತಾಲೂಕಾದರೆ ನಮ್ಮದು ಐಡೆಂಟಿಟಿ ಸಿಗ್ತದೆ, ಇನ್ನಷ್ಟು ಅನುದಾನಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ತಾಲೂಕು ಆಗಬೇಕು ಅನ್ನೋಂಥ ರೀತಿ ಕೂಗಡೆ ಆ ಸಂದರ್ಭದಲ್ಲಿ ನನ್ನನ್ನು ಮಂತ್ರಿಯಿಂದ ತೆಗೆದಿದ್ರು. ನನಗೆ ಗೊತ್ತಿತ್ತು ಮುಖ್ಯಮಂತ್ರಿಗಳ ಹತ್ರ ನಾನು ಮನವಿ ಮಾಡಿದರೆ ಯಾವುದೇ ರೀತಿಯಲ್ಲಿ ಕೂಡ ಮಂಜೂರಾಗ್ತದೆ ಅಂತೇಳಿ. ಆ ದೃಷ್ಟಿಯಲ್ಲಿ ನಾವು ಆ ಬೇಡಿಕೆಯನ್ನು ಇಟ್ಟೆವು. ಹೆಜಮಾಡಿಯಿಂದ ಹಿಡಿದು ಉದ್ಯಾವರದವರೆಗೆ ಪಾದಯಾತ್ರೆ ಮಾಡಿದೆವು. ಮಾಡಿ ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರು ಅವರ ಹತ್ರ ನಾನು ಹೇಳಿದೆ, ನಮಗೆ ತಾಲೂಕು ಆಗಬೇಕು, ನಾವು ಪಾದಯಾತ್ರೆ ಮಾಡಿದ್ದೇವೆ ಅಂತೇಳಿ. ಆಗ ಅವರು ಹೇಳಿದರು, ಜೈಲಿಗೆ ಹೋಗುವಂತೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಟ್ಟಡ ಹೊಸ ರೂಪ ಪಡೆಯಲು ಶ್ರಮಿಸಿದ ತಾಲೂಕು ಪಂಚಾಯತ್ ಅಧಿಕಾರಿಗಳಿಬ್ಬರನ್ನ ತಾಲೂಕು ಪಂಚಾಯತ್ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್, ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶೀಲಾ ಕೆ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.